ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋದ್ರೊಳಗೆ ಮಾತನಾಡಿ ಫೋನ್ ಇಡ್ಲಿಕ್ಕೆ ಬಿಡುದಿಲ್ಲ ಕೆಲವರು. ಮಾತಾಡು ಅಂತ, ನಾನು ರೀಚಾರ್ಜ್ ನಾನು ಮಾಡಿಸ್ತೇನೆ ಅಂತ. ಮಾತಾಡು ಬೇಬಿ, ಮಾತಾಡು ಬೇಬಿ, ಮಾತಾಡು ಬೇಬಿ ಅಂತಲೇ ಹೇಳು. ಅಥವಾ ಫೇಸ್ಬುಕ್ ಬ್ರ್ಯಾಂಡಿನೊಟ್ಟಿಗೆ ಓಡುವಾಗ ಆಲೋಚನೆ ಮಾಡಬೇಕು, ಅವ ಫ್ರಿಜ್ಜಲ್ಲಿ ಇಡ್ತಾನ ಕುಕ್ಕರಲ್ಲಿ ಇಡ್ತಾನ ಅಂತ. ಹಾಗಾಗಿ ಚಿಕ್ಕ ಫ್ರಿಜ್ ಉಕ್ಕುದಿಲ್ಲ ಅಂತ. ಉಕ್ಕುದಿಲ್ಲ ಅಂದ್ರೆ ಯಾಕೆ ಉಕ್ಕುದಿಲ್ಲ? ಯಾಕೆ ಉಕ್ಕುದಿಲ್ಲ ಹೇಳಿದ್ರೆ ದೋಸೆ ಹಿಟ್ಟನ್ನು ಸ್ಟವ್ ಅಲ್ಲಿಟ್ಟು ಸ್ಟವ್ ಉರಿಸಿದ್ರೆ ಎಲ್ಲಿದ ಉಕ್ಕುದಿಲ್ಲ. ಯಾರಿಗೆ ಬಣ್ಣದಾಯ್ತು. ಈಗ ಹುಡುಗಿಯ ಮಾನ ಮರ್ಯಾದೆ ಒಂದು ಒಳ್ಳೆದಿದ್ರೆ ಸಾಕು, ಬುದ್ಧಿವಂತಿಕೆ ಒಂದು ಒಳ್ಳೆದಿದ್ರೆ ಸಾಕು. ಗುಣನಡತೆ ಒಳ್ಳೆದಿದ್ದಂತ ಹುಡುಗಿಯನ್ನು ಎಂತ ಕೋಟ್ಯಾಧಿಪತಿಯು ಬಂದು ಖರ್ಚು ಹಾಕಿ ಮದುವೆ ಮಾಡ್ಕೊಂಡು ಹೋಗುವಂತ ಕಾಲ ಇದು. ಈಗ ವರದಕ್ಷಿಣಲ್ಲ. ಸ್ವಲ್ಪ ಅಡಿಗೆ ಕೋಣೆಗೆ ಹೋದ್ರೆ ಗೊತ್ತಾಗ್ತದೆ. ಕೆಲವು ಮನೆಯಲ್ಲಿ ನೋಡಿ, ಸೋಮವಾರ ಗ್ರೈಂಡ್ ಮಾಡಿಟ್ಟಂತ ಹಿಟ್ಟು ಶನಿವಾರದವರೆಗೂ ಅದು ಬೇರೆ ಬೇರೆ ಅವತಾರದಲ್ಲಿ ದಿನಕ್ಕೆ ಹೊರಗೆ ಬರ್ತಾ ಇರ್ತದೆ. ಸ್ವಲ್ಪ ಅಡಿಗೆ ಕೋಣೆಗೆ ಹೋಗ್ಬೇಕು. ಪಾಪ ಕೆಲವು ಹೆಂಗಸರಿದ್ದಾರೆ, ಹೆಂಡತಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಕೆಲವು ಹೆಂಗಸರಿದ್ದಾರೆ ಹಗಲೊತ್ತು ಬೇರೆ ದುಡಿಲಿಕ್ಕೆ ಹೋಗ್ಬೇಕು, ಸಂಜೆ ಬಂದು ಮನೆ ಕೆಲಸ ಮಾಡಬೇಕು, ಮಕ್ಕಳ ಆರೋಗ್ಯ ನೋಡ್ಕೊಳ್ಬೇಕು, ಗಂಡನ ಬಟ್ಟೆ ಒಗ್ದಾಕ್ಬೇಕು, ಅಡುಗೆ ಕೆಲಸ ಮಾಡಬೇಕು. ಅಂತ ಸ್ತ್ರೀಯರಿಗೆ ಸಹಸ್ರ ಸಹಸ್ರ ನಮಸ್ಕಾರ ಕೊಟ್ಟರು ಕೂಡ ಕಡಿಮೆ. ಅಂಥವರನ್ನು ನೋಡಿ ಒಂದು ಶ್ಲೋಕ ಬರೆದದ್ದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅಂಥ ಸ್ತ್ರೀಯರು ಯಾವ ನಾಡಿನಲ್ಲಿ ಯಾವ ಮನೆಯಲ್ಲಿರ್ತಾರ ಆ ಮನೆಯಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಂತ. ಅದನ್ನು ನೋಡಿ ಬರೆದದ್ದು ಬಿಟ್ಟು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ನೊಟ್ಟಿಗೆ ಅಪ್ಪ ಅಮ್ಮನ ATM ಇಂದ ದುಡ್ಡು ಡ್ರಾ ಮಾಡಿ 1 ಗಂಟೆ ರಾತ್ರಿಗೆ ರೇವ್ ಪಾರ್ಟಿಯಲ್ಲಿ ಪಬ್ಬಲ್ಲಿ ಡ್ರಗ್ಸ್ ತಗೊಂಡು ಮಾರ್ಗದಲ್ಲಿ ಬಿದ್ದ ಹುಡುಗಿಯರನ್ನು ನೋಡಿ ಬರೆದದ್ದಲ್ಲ ಅದು. ಅದಕ್ಕೆ ಸ್ವಲ್ಪ ಹೆಂಡತಿಗೆ ಹೆಲ್ಪ್ ಮಾಡಬೇಕು. ಇದೇನಿಲ್ಲ, ಒಂದು ದಿವಸ ಸಪ್ತಪದಿ ಹೀಗೆ ತುಳಿಯುವುದು ದೊಡ್ಡ ಕಿರೀಟ ಇಟ್ಟು 6 ತಿಂಗಳು ಆಲ್ಬಮ್ ನೋಡು. ಮದುಮಗಳ ಮದುರೆಂಗೆ ಹಾಕಿದ ಕೈಯ ಮಧ್ಯದಲ್ಲಿ ಮದುಮಗನ ಫೋಟೋ. ಸವಿನೆನಪಲ್ಲ, ಕೈಗೆ ಸಿಕ್ಕಿದೆಯಲ್ಲ ಮಗ ನೋಡ್ತೇನೆ ಅಂತ. ಹಾಗೆಲ್ಲ ಅದು ಗೊತ್ತಾಗುವಾಗ ಆಲ್ಬಮ್ ಇರುವುದಿಲ್ಲಲ್ಲ ಮನೆಯಲ್ಲಿ. ಅದು ಫಸ್ಟಿಗೆ ಹಾಗೆ ಅಲ್ವಾ. ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋದ್ರೊಳಗೆ ಮಾತನಾಡಿ ಫೋನ್ ಇಡ್ಲಿಕ್ಕೆ ಬಿಡುದಿಲ್ಲ ಕೆಲವರು. ಮಾತಾಡು ಅಂತ, ನಾನು ರೀಚಾರ್ಜ್ ನಾನು ಮಾಡಿಸ್ತೇನೆ ಅಂತ. ಮಾತಾಡು ಬೇಬಿ, ಮಾತಾಡು ಬೇಬಿ, ಮಾತಾಡು ಬೇಬಿ ಅಂತಲೇ ಹೇಳು. ಹಾಗೆ ಮಾತಾಡಿ ಮಾತಾಡಿ ಒಬ್ಬರಿಗೆ ಮದುವೆ ಮಾಡಿಬಿಟ್ರು. 2 ವರ್ಷ ಆದಮೇಲೆ ಹೆಂಡತಿ ಮನೆಯಿಂದ ಬಿದ್ಲು. ಬಿದ್ದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವಾಗ ಡಾಕ್ಟರ್ ಹೇಳಿದ್ರಂತೆ, ತುಟಿ ಒಡೆದಿದೆ, ಹೊಲಿಬೇಕು ಅಂತ. ಅದಕ್ಕೆ ಗಂಡ ಹೇಳದಂತೆ, 2 ಸೇರಿಸಿ ಹೊಲಿಯಿರಿ ಅಂತ. ಅಷ್ಟು ಮಾತಾಡ್ತಾಳೆ ಇವಳು ಅಂತ. ಫಸ್ಟಿಗೆ ಹಾಗೆ ಅಲ್ಲ, ಸ್ವಲ್ಪ ಹೆಂಡತಿಗೆ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಬೇಕು, ಅರ್ಥ ಆಯ್ತಲ್ಲ. ಅಡಿಗೆ ಕೊನೆಗೆ ಹೋಗ್ಬೇಕು. ದೊಡ್ಡ ದೊಡ್ಡ ಕೆಲಸ ಏನು ಹೇಳುದಿಲ್ಲ ಅವರು. ಪಾಪ ಒಂದು ಚಿಕ್ಕ ಚಿಕ್ಕ ಕೆಲಸ ಹೇಳ್ತಾರೆ, ಅದನ್ನು ಮಾಡ್ಬೇಕು. ಎಲ್ಲರೂ ಮನೆಯಲ್ಲಿ ಕೊಂಡೋಗಿ ಮಕ್ಕಳು ಗಂಡ ಎಲ್ಲರೂ ನಾವು ತಿಂದ ಪಾತ್ರೆಯನ್ನು ಸಿಂಕಲ್ಲೇ ಹಾಕುವುದಾದ್ರೆ ಅಮ್ಮ ಅಂತ ಹೇಳುವವಳ ಅಲ್ಲ ಕೆಲಸದವಳ ಅಂತ ಆಲೋಚನೆ ಮಾಡಬೇಕು. ಓದ್ಲಿಕ್ಕುಂಟು ಅಂತ ನಾವು ತಿಂದ ಅನ್ನದ ಬಟ್ಲನ್ನು ಕೂಡ ಅಮ್ಮನಿಗೆ ತೊಳಿಸ್ತೇವೆ ಅಂತ ಹೇಳಿದರೆ ವಾಟ್ ಈಸ್ ದ ಎಜುಕೇಶನ್? ಹಾಗಾದರೆ ಅಮ್ಮನನ್ನು ಕೆಲಸದವಳು ಅಂತ ಮಾಡಿದಾಗ ಮಾಯ್ತಲ್ಲ. ಅದಕ್ಕಾಗಿ ಆಲೋಚನೆ ಮಾಡಬೇಕಾದ್ದು ಆ ರೀತಿ. ಅದಕ್ಕೆ ಸ್ವಲ್ಪ ಇವರಿಗೆ ಹೆಣ್ಸಿಗೆ ಸಹಾಯ ಮಾಡಬೇಕು. ದೊಡ್ಡ ದೊಡ್ಡ ಕೆಲಸ ಹೇಳೋದಿಲ್ಲ. ನಾನು ಸಹ ಒಂದು ದಿವಸ ಕೇಳಿದೆ, ಏನಾದರೂ ಕೆಲಸ ಉಂಟಾ ಅಂತ. ಚಿಕ್ಕ ಕೆಲಸ ಹೇಳುದು, ಅಡುಗೆ ಹೋದ್ರ ಮತ್ತೆ ಅವ್ರು ಹೇಳಿದಂಥದ್ದು, ಫ್ರಿಜ್ಜಿನಲ್ಲಿದ್ದ ಹಾಲನ್ನು ತೆಗೆದು ಬಿಸಿ ಮಾಡಿ. ದೊಡ್ಡ ಫ್ರಿಜ್ ಕಾಣ್ತದೆ ನಿಮ್ದು. ದೊಡ್ಡ ಹೆಣ ಇಡುವುದಲ್ಲ, ಅದು ಉಂಟು, ಈಗ ಅದು ಸಿಗ್ತದೆ. ಅದು ಬರ್ತದೆ. ಮೊನ್ನೆ ಒಬ್ಬ 35 ಪೀಸ್ ಮಾಡಿದ್ದ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನನ್ನದು ಪೀಸ್ ಕಡಿಮೆ ಆಯ್ತು ಅಂತ ಅವ 52 ಮಾಡಿದ್ದಾನೆ. ಆಯ್ತಲ್ಲ. ಇನ್ನು ಮನೆಯಲ್ಲಿ ಹುಡುಗಿ ಕೊಡುವಾಗ ಆಲೋಚನೆ ಮಾಡಬೇಕು ಎಷ್ಟು ದೊಡ್ಡ ಫ್ರಿಜ್ ಉಂಟು ಅಂತ. ಅಥವಾ ಫೇಸ್ಬುಕ್ ಬ್ರ್ಯಾಂಡಿನೊಟ್ಟಿಗೆ ಓಡುವಾಗ ಆಲೋಚನೆ ಮಾಡಬೇಕು, ಅವ ಫ್ರಿಜ್ಜಲ್ಲಿ ಇಡ್ತಾನ ಕುಕ್ಕರಲ್ಲಿ ಇಡ್ತಾನ ಅಂತ. ಹಾಗಾಗಿ ಚಿಕ್ಕ ಫ್ರಿಜ್, ಅದನ್ನು ಫ್ರಿಜ್ಜಲ್ಲಿಟ್ಟು ಹಾಲು ಸ್ಟವ್ ಉರಿಸಿ ಆಗಿದೆ, ಅರ್ಧ ಗಂಟೆ ಆದರೂ ಹಾಲು ಉಕ್ಕುದಿಲ್ಲ. 30 ನಿಮಿಷ ಆಯ್ತು ಹಾಲು ಉಕ್ಕಲಿಲ್ಲ. ಅರ್ಧ ಗಂಟೆ ಆದರೂ ಹಾಲು ಉಕ್ಕುದಿಲ್ಲ. 30 ನಿಮಿಷ ಆಯ್ತು. 30 ನಿಮಿಷ ಅಲ್ಲ, ಅಲ್ಲೇ ದಾರಿ ತಪ್ಪಿಸಬೇಡಿ ನೀವು ಅವರದ್ದು. ನಾನಿಲ್ಲಿ ಹೇಳ್ತಾ ಇದ್ದೇನಲ್ಲ ಅರ್ಧ ಗಂಟೆ ಅಂತ. ಅರ್ಧ ಗಂಟೆ ಆದರೂ ಹಾಲು ಉಕ್ಕುದಿಲ್ಲ. ಸರಿ ಸರಿ. ಅಷ್ಟೊತ್ತಿಗೆ ನನ್ನ ಹೆಂಡತಿ ಬಂದು ಹೇಳಿದ್ರು ಅದು ಉಕ್ಕುದಿಲ್ಲ. ಯಾಕೆಂತ ಆಗ್ಬೇಕಲ್ಲ. ಅಷ್ಟೊತ್ತಿಗೆ ನನಗೆ ಸಿಟ್ಟು ಬಂತು. ಪೆಟ್ಟಿಲ್ಲ ಜಗಳ ಪೆಟ್ಟಿಲ್ಲ. ರಜತ ಸಂಭ್ರಮದ ಅವತ್ತು ಎಲ್ಲ ಪೇರೆಂಟ್ಸ್ನ ಎದುರು ಹೇಳ್ತೇನೆ, ಯಾರ ಮನೆಯಲ್ಲೂ ಹೆಂಡತಿಯಲ್ಲಿ ಯಾರು ಸಿಟ್ಟು ಮಾಡಬಾರ್ದು.
ಜಗಳ ಮಾಡಬಾರ್ದು, ಜಗಳ ಮಾಡಬಾರ್ದು, ಪೆಟ್ಟಾಗಬಾರ್ದು. ಮಾಡಬಾರ್ದು. ಒಂದು ಹೆಂಡತಿ ಒಂದು ಹೆಲ್ಮೆಟ್ ಹಾ. ತಲೆಯಲ್ಲೇ ಇಡಬೇಕು ಯಾವಾಗ. ಸೇಫ್ಟಿ. ಅದಕ್ಕೆ ಹೆಂಡತಿ ಹೆಲ್ಮೆಟ್ ಅಂತ ಹೆಸರು. ಒಂದು ಹೊರಗಿಂದ ಏಟಾಗುವುದಕ್ಕೆ, ಒಂದು ಒಳಗಿಂದ ಏಟಾಗುವುದಕ್ಕೆ. ಹೆಲ್ಮೆಟ್ ಕೆಳಗಿಟ್ಟೋದ್ರೆ 500 ರೂಪಾಯಿ ಫೈನ್ ಕಟ್ಟಿ ಹೋಗ್ಬೋದು. ಹೌದು. ಹೆಂಡತಿ ಕೆಳಗಿಟ್ರೆ 7 ಜನ್ಮಕ್ಕೂ ನೀವು ಉದ್ಧಾರ ಆಗ್ಲಿಕ್ಕಿಲ್ಲ. ಓ ಹಾಗೆ. ಹಾ, ಉಕ್ಕುದಿಲ್ಲ ಅಂದ್ರೆ ಯಾಕೆ ಉಕ್ಕುದಿಲ್ಲ ಹೇಳಿದೆ? ಯಾಕೆಂತ ಕಾರಣ ಬೇಕಾ? ಕಾರಣ ಬೇಕಲ್ಲ. ಛೆ. ಯಾಕೆ ಉಕ್ಕುದಿಲ್ಲ? ಯಾಕೆ? ಎಲ್ಲ ಉಕ್ಕುದಿಲ್ಲ ಅಂತ. ಮತ್ತೆ ಕೆಲವು ಹೆಂಗಸರು ಚೊರೆ ಶುರು ಮಾಡಿದ್ರೆ ಅವರು ಬೇಗ ಉತ್ತರ ಹೇಳುದಿಲ್ಲ. ಉಕ್ಕುದಿಲ್ಲ ಅಂತ. ಉಕ್ಕುದಿಲ್ಲ ಅಂದ್ರೆ ಯಾಕೆ ಉಕ್ಕುದಿಲ್ಲ? ಚೆಕ್. ಯಾಕೆ ಉಕ್ಕುದಿಲ್ಲ ಹೇಳಿದ್ರೆ ದೋಸೆ ಹಿಟ್ಟನ್ನು ಸ್ಟವ್ ಅಲ್ಲಿಟ್ಟು ಸ್ಟವ್ ಉರಿಸಿದ್ರೆ ಎಲ್ಲಿಗೆ ಉಕ್ಕುದಿಲ್ಲ. ಆಯ್ತಾ? ಯಾರಿಗೂ ಬಣ್ಣದ್ದಾಯ್ತು. ಯಾರಿಗ್ ಗೊತ್ತು? ಅಪರೂಪಕ್ಕೊಮ್ಮೆ ಆಗ ಅಡುಗೆ ಮನೆಗೆ ಹೋದ್ರೆ ಈ ಒಂದೇ ಫ್ರಿಜ್ ಅಲ್ಲಿ 4-5 ಬಿಳಿಯ ಪಾತ್ರೆಯಲ್ಲಿ ಹಾಕಿಟ್ರೆ ಅದು ಅಡಿಯಿಂದಲೇ ಕರಟಿ ಹೋಗ್ತಾ ಉಂಟು, ಕಪ್ಪು ಕಪ್ಪಾಗಿದೆ. ಹಾಗೆ ಹೊಸತನ ತಂತ್ರಜ್ಞಾನ ಅಂತೇಳಿ ನಾವು ಆವತ್ತು ಹೇಗಿತ್ತು ಅವತ್ತಿದ್ದೆಲ್ಲ ಬಿಟ್ಟು ಇವತ್ತಿದ್ದೇ ಸತ್ಯ ಅಂತ ಹಿಡ್ಕೊಂಡು ಹೋದ್ರೆ ಸ್ವಲ್ಪ ಕಷ್ಟ. ಅದಕ್ಕೆ ಆವತ್ತು ಏನೆಲ್ಲ ಇತ್ತು, ಇವತ್ತು ಏನೆಲ್ಲ ಇದೆ, ಆವತ್ತು ಮತ್ತು ಇವತ್ತಲ್ಲಿ ಯಾವುದು ಒಳ್ಳೆಯದು ಅಂತ ಆಲೋಚನೆ ಮಾಡಬೇಕಲ್ಲ. ಆವತ್ತ ಇವತ್ತ ಒಳ್ಳೆಯದಂತಿರಿಯಾವತ್ತ. ನೀವು ಹೇಳಬೇಕು ಇವತ್ತು ರಜತ ಸಂಭ್ರಮದಲ್ಲಿ ಯಾವುದು ಒಳ್ಳೆಯದು ಅಂತ. ಆವತ್ತ ಇವತ್ತ ಚಲೋ ಅನ್ನುತ್ತಿರಿಯಾವತ್ತ. ಯಾವುದು ಚಲೋ ಆಯ್ತಪ್ಪ ಹೇಳ್ಬಿಡ್ಬೇಕಲ್ಲ. ಆವತ್ತ ಇವತ್ತ ಒಳ್ಳೆಯದಂತಿರಿಯಾವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿಯಾವತ್ತ. ಚಲೋ ಅನ್ನುತ್ತಿರಿಯಾವತ್ತ. ನೀವು ಚಲೋ ಅನ್ನುತ್ತಿರಿಯಾವತ್ತ. ಯಾವುದು ಚಲೋ ಆದ್ರೆ ಹೇಗಿತ್ತು ಅಂತ ಹೇಳ್ಬೇಕಲ್ಲಪ್ಪ. ಹಾ, ಕಿಸೆದಾಗ ರೊಕ್ಕ ಇಟ್ಟುಕೊಂಡು ಚೀಲದಾಗ ಸಾಮಾನು ತರುತ್ತಿದ್ರು ಆವತ್ತ. ಕಿಸೆಯಲ್ಲಿ ರೊಕ್ಕ ಇಡ್ತಾ ಇತ್ತು, ಚೀಲದಲ್ಲಿ ಸಾಮಾನು ಇರ್ತಿತ್ತು. ಕಿಸೆದಾಗ ರೊಕ್ಕ ಇಟ್ಟುಕೊಂಡು ಚೀಲದಾಗ ಸಾಮಾನು ತರುತ್ತಿದ್ರು ಆವತ್ತ. ಆದ್ರೆ ಇವತ್ತ ಚೀಲದಾಗ ರೊಕ್ಕ ಇಟ್ಟುಕೊಂಡು ಕಿಸೆದಾಗ ಮತ್ತೆ 80,000 ರೂಪಾಯಿ ಚಿನ್ನಕ್ಕಾದ್ರೆ ಚೀಲದಲ್ಲಿ ಕೊಂಡೋಗೋದು ಯಾವ್ದ್ರಲ್ಲಿ ಕೊಂಡೋಗೋದು? ಹೌದು. ಹಾ, ಚೀಲದಾಗ ರೊಕ್ಕ ಇಟ್ಟುಕೊಂಡು ಕಿಸೆದಾಗ ಸಾಮಾನು ತರ್ತಾರ ಇವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿಯಾವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿಯಾವತ್ತ. ಚಲೋ ಅನ್ನುತ್ತಿರಿಯಾವತ್ತ. ನೀವು ಚಲೋ ಅನ್ನುತ್ತಿರಿಯಾವತ್ತ. ರೊಕ್ಕದ್ದಾಯ್ತು, ಇನ್ನೇನಿದೆಪ್ಪ? ಕರ ಕೊಟ್ಟು ಮದುವೆಯಾಗುತ್ತಿದ್ದರು ಗಂಡು ಮಕ್ಕಳನ್ನ ಬಿಗುವಾವತ್ತ. ಮೊದಲು ಕರ ಕೊಡ್ತಾ ಇದ್ರ. ಕರ ಅಂದ್ರೆ ನಮ್ಮ ಕಡೆ ಪಾತ್ರೆ ಅದಲ್ಲ, ಮತ್ತೆಂತದ್ದು? ವಧು ದಕ್ಷಿಣೆ. ವಧು ದಕ್ಷಿಣೆ ಕೊಟ್ಟು ಮದುವೆ ಆಗ್ತಾ ಇದ್ರು ಮೊದಲು. ಹೌದು. ನಾವೆಲ್ಲ ಬೇಗ ಮದುವೆ ಆದ್ದು ಒಳ್ಳೇದಾಯ್ತು ಸ್ವಲ್ಪ. ಕರ ಕೊಟ್ಟು ಮದುವೆಯಾಗುತ್ತಿದ್ದರು ಗಂಡು ಮಕ್ಕಳನ್ನ ಬಿಗುವಾವತ್ತ. ಮತ್ತೆ ಇವತ್ತೆಂತ ಪ್ರೆಸ್ಟೀಜ್ ಕುಕ್ಕರ್ ಕೊಡ್ತಾರ? ಕುಕ್ಕರ್ ಕೊಡ್ತಿಲ್ಲ. ಮತ್ತೆಂತ? ಹೆಣ್ಣಿನ ರೊಕ್ಕಗ ಜೊಲ್ಲು ಸೊರಿಸುತ್ತಾರ. ವರದಕ್ಷಿಣೆ ಕೇಳ್ತಾರ? ಹೌದು, ನನ್ನ ಒಬ್ಬನ ಬಿಟ್ಟು. ಒಬ್ಬನೆಲ್ಲ ಯಾರು ತಗೊಳ್ಳೋದಿಲ್ಲ ಈಗ ವರದಕ್ಷಿಣೆ. ಹ. ಈಗ ಹುಡುಗಿಯ ಮಾನ ಮರ್ಯಾದೆ ಒಂದು ಒಳ್ಳೆದಿದ್ರೆ ಸಾಕು, ಬುದ್ಧಿವಂತಿಕೆ ಒಂದು ಒಳ್ಳೆದಿದ್ರೆ ಸಾಕು, ಗುಣನಡತೆ ಒಳ್ಳೆದಿದ್ದಂತ ಹುಡುಗಿಯನ್ನು ಎಂತ ಕೋಟ್ಯಾಧಿಪತಿಯು ಬಂದು ಖರ್ಚು ಹಾಕಿ ಮದುವೆ ಮಾಡ್ಕೊಂಡು ಹೋಗುವಂತ ಕಾಲ ಇದು. ಈಗ ವರದಕ್ಷಿಣಲ್ಲ, ಈಗ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಸಾಕು ಅಂತ ಹುಡುಗಿಯನ್ನು ಒಳ್ಳೆ ಕಡೆಯವರು ಬಂದು ಕರ್ಕೊಂಡು ಹೋಗ್ತಾರೆ. ಓ, ಎಂತ ಕಾಲ ಇತ್ತು ನೋಡಿ. ಮತ್ತೆ ಎಲ್ಲ ಸೊಸೆಯಂದಿರಿಗೆ ದೂರ ಹಾಕಬಾರ್ದು ಪಾಪ. ಪಾಪ ವಸ್ತು ಮದುವೆ ಆಗಿ ಬಂದವರು ಹೌದು. ಒಂದು ಲೈಸೆನ್ಸ್ ಸಿಗಬೇಕಾದ್ರೆ 6 ತಿಂಗಳು LLR ಅಂತ ಇದೆ. ಹೌದು. ಅವರು ಮನೆಗೆ ಅಡ್ಜಸ್ಟ್ ಆಗಬೇಡ. ಇದೇನಿಲ್ಲ, ಹುಡುಗನ ಹತ್ರ ಹೇಳುದು, ಒಂದು ಮದುವೆ ಆಗು ಮಗ ನನಗೆ ಕೂಡುದಿಲ್ಲ, ಒಂದು ಮದುವೆ ಆಗು ಮಗ ನನಗೆ ಕೂಡುದಿಲ್ಲ. ಮದುವೆ ಆಗಿ ಬಂದ ಮರುದಿವಸವೇ ಮಗನ ಹೆಂಡತಿಯಲ್ಲಿ ಮಾತು ಬಿಡುದು. ಅವಳು ಅದು ಮಾಡಿದ್ದು ಸರಿಯಾಗಲಿಲ್ಲ, ಇದು ಮಾಡಿದ್ದು ಸರಿಯಾಗಲಿಲ್ಲ, 8 ಗಂಟೆಗೆ ಹೇಳೋದು, ಚಿರಿ 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 ಮಾಡ್ತಾ ಇರಬಾರ್ದು. ಅತ್ತೆ ಕೂಡ ಸ್ವಲ್ಪ ಪ್ರೀತಿಯಿಂದ ಸೊಸೆಯನ್ನು ಕರಿಬೇಕು. ಅಮ್ಮ, ನೀನು ಹೊಸದಾಗಿ ಮದುವೆಯಾಗಿ ಬಂದಿದ್ದಿ, ನಾನು ಹೇಳಿಕೊಡ್ತೇನೆ ನಿನಗೆ, ಇದು ಈಗ ಮಾಡಬೇಕು, ಇದು ಈಗ ಮಾಡಬೇಕು. ಒಮ್ಮೆಲೆ ಹೇಳುವುದಲ್ಲ ನನ್ನ ಮಗನಿಗೆ ದುರಾಭ್ಯಾಸ ಉಂಟು ಅಂತ. ನೀರುಳ್ಳಿ ತಿನ್ನುವ ಅಭ್ಯಾಸ ಉಂಟು ಹೇಳ್ಬೇಕು. ನೀರುಳ್ಳಿ ನೀರುಳ್ಳಿ, ಉಳ್ಳಾಗಡ್ಡಿ, ನೀರುಳ್ಳಿ ಮಾತ್ರ. ಹಾ, ನೀರುಳ್ಳಿ ಯಾವಾಗಲೂ ತಿನ್ನೋದಿಲ್ಲ ಅವ. ಮತ್ತೆ
ಸ್ವಲ್ಪ ಡ್ರಿಂಕ್ಸ್ ತಗೊಳ್ಳುವಾಗ ಮಾತ್ರ ನೀರುಳ್ಳಿ ತಿಂತಾನೆ ಹೇಳ್ಬೇಕು. ನೀವು ಕುಡಿಯುವಾಗ ಅಭ್ಯಾಸ ಕೂಡ ಉಂಟು. ಕುಡಿಯುವುದು ಯಾವಾಗಲೂ ಕುಡಿಯುವುದಿಲ್ಲ ಅವ. ಮತ್ತೆ? ಇಸ್ಪೇಟ್ ಆಟ ಆಡ್ಲಿಕ್ಕೆ ಆಗೋದಿದ್ರೆ ಮಾತ್ರ ಕುಡಿಯುವುದು ಅಂತ ಹೇಳ್ಬೇಕು. ಅದು ಇಸ್ಪೇಟ್ ಇಲ್ಲ ಯಾವಾಗಲೂ, ಕುದುರೆ ರೇಸ್ ಇಲ್ಲದಿದ್ರೆ ಮಾತ್ರ ಇಸ್ಪೇಟ್ ಆಡೋದು ಅಂತ ಹೇಳ್ಬೇಕು. ಮರುದಿವಸವೇ ಸೊಸೆಯನ್ನು ಹಾಗೆ ಹೀಗೆ ಅಂತ ಹೇಳಿ ಸ್ವಲ್ಪ ಸೊಸೆ ಅಂದ್ರಿಗೂ ಈಗಿನ ಜನರೇಷನ್ ಕಾಲ ಚೇಂಜ್ ಆಗಿದೆ. ಮತ್ತೆ ಮತ್ತೆ ಬರ್ತಾರೆ, ದಾರಿಗೆ ಬರ್ತಾರೆ. ಅರ್ಥ ಆಯ್ತಲ್ಲ? ಸ್ವಲ್ಪ ಅತ್ತೆ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ. ಇವತ್ತ ಅತ್ತೆ ಕತ್ತೆ ಎಂದು ಗಂಡನ್ನ ಕರ್ಕೊಂಡು ಫ್ಲಾಟಿಗೆ ಹೋಗುತ್ತಾರ ಇವತ್ತ. ಆವತ್ತಾರ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ಚಲೋ ಅನ್ನುತ್ತಿರಿ ಯಾವತ್ತ. ನೀವು ಚಲೋ ಅನ್ನುತ್ತಿರಿ ಯಾವತ್ತ. ಮುಗಿತಪ್ಪ. ಹಾ ಹೇಳು. ಆವತ್ತು ಇವತ್ತು ಯಾವುದು ಚಲೋ ಅಂತ ತಿಳಿದು ನಡೆಯಬೇಕು ಇವತ್ತ. ಅವತ್ತಿಗೂ ಇವತ್ತಿಗೂ ಯಾವುದು ಒಳ್ಳೆದು ಅಂತ ಆಲೋಚನೆ ಮಾಡಿ ಹೋಗ್ಬೇಕು. ಆವತ್ತು ಇವತ್ತು ಯಾವುದು ಚಲೋ ಅಂತ ತಿಳಿದು ನಡೆಯಬೇಕು ಇವತ್ತ. ಅದಕ್ಕೆ ಏನ್ ಮಾಡ್ಬೇಕಪ್ಪ? ಮನೆಯೊಳಗೆ ತಂದೆ ತಾಯಿಯ ಮಾತು ಕೇಳಿದ್ರ, ಊರಲ್ಲಿ ಗುರು ಹಿರಿಯರ ಮಾತು ಕೇಳಿದ್ರ, ನಮ್ಮ ನಿಮ್ಮ ಜೀವನ 100 ವರ್ಷ ಸಂಪತ್ತ. ನಮ್ಮ ನಿಮ್ಮ ಜೀವನ 100 ವರ್ಷ ಸಂಪತ್ತ. ಆವತ್ತ ಇವತ್ತ ಒಳ್ಳೆಯದಂತಿನಿ ಯಾವತ್ತ. ಆವತ್ತ ಇವತ್ತ ಒಳ್ಳೆಯದಂತಿನಿ ಯಾವತ್ತ. ಚಲೋ ಅನ್ನುತ್ತೀರಿ ಯಾವತ್ತ. ನೀವು ಚಲೋ ಅನ್ನುತ್ತೀರಿ ಯಾವತ್ತ. ನೀವು ಚಲೋ ಅನ್ನುತ್ತೀರಿ ಯಾವತ್ತ. ಒಂದು ಚಪ್ಪಾಳೆ ಕೊಡಿ ಬಂಧುಗಳೇ. ಹಾಗಾಗಿ ಬರೇ ಇವತ್ತಿನ ಮಾಡರ್ನ್ ಅಂತ ಹೋಗೋದಲ್ಲದೆ ಸ್ವಲ್ಪ ಹಿರಿಯರು ಹೇಳಿದ್ದನ್ನು ಅದಕ್ಕೆ ಒಳ್ಳೆ ಶಬ್ದ ಕೇಳಿಸಿ ಇವತ್ತಿನ ಮಕ್ಕಳಿಗೆ ಫಸ್ಟಿಗೆ ಶಿಶುರುವೇತ್ತಿ ಪಶುರುವೇತ್ತಿ ವೇತಿರಿಗಾನ ರಸಂಪಣಿ. ಒಂದು ಮಗು ಮನೆಯಲ್ಲಿ ಸಂಸ್ಕಾರವಂತವಾಗಿ ಬೆಳಿಬೇಕು ಅಂತಾದರೆ ಒಳ್ಳೆಯ ಶಬ್ದ ಕೇಳಿಸಿ ಅಂತ ಹೇಳಿದ್ದು. ರೋಗದ ಸಂಗೀತ ಕೇಳಿಸಬೇಡಿ, ರಾಗದ ಸಂಗೀತ ಕೇಳಿಸಿ. ಸಂಗೀತಕ್ಕೆ ಅಷ್ಟು ಪವರ್ ಇದೆ. ಇವತ್ತು ಅಮ್ಮಂದಿರಿಗೆ ಹಿರಿಯರಿಗೆ ಸಮಾಧಾನ ಸಿಗ್ಲಿಕ್ಕೆ ದೇಗುಲ, ಮಗುವಿಗೆ ಜೋಗುಳ. ಅಮ್ಮಂದಿರಲ್ಲಿ ಜೋಗುಳ ಇಲ್ಲ, ಹಾಗಾಗಿ ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ಏನೇನೋ ಆಯ್ತದಲ್ಲ ಜುಮ್ ಜುಮ್ಮಾಯ. ಇದನ್ನೇ ಹೋಗಿ ಡಾಕ್ಟರ್ ಹತ್ರ ಹೇಳಿ, ಡಾಕ್ಟರ್ ಹೇಳ್ತಾರೆ ಇದು ಪೈಲ್ಸ್, ಮೂಲವ್ಯಾಧಿ, ನಿಲ್ಲಿಕ್ಕೂ ಆಗುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುದಿಲ್ಲ, ಜುಮ್ ಜುಮ್ ಆಗ್ತದೆ ಹೇಳಿದ್ರೆ ಕರುಳು ಹೊರಗೆ ಬರ್ತಾ ಉಂಟು ಅಂತ. ಅದಕ್ಕೆ ಸ್ವಲ್ಪ ಮಕ್ಕಳಿಗೆ ಒಳ್ಳೆಯ ಶಬ್ದ ಕೇಳಿಸಿ ಅಂತ ಹೇಳ್ತಾ ಇರ್ತಾರೆ. ನಾವೆಲ್ಲ ಚಿಕ್ಕದಿರುವಾಗ ಎಷ್ಟು ಚಂದ ಇತ್ತು. ಅಂಗನವಾಡಿಯ ಟೀಚರ್ ನಮ್ಮನ್ನು ಕೂತ್ಕೊಳ್ಳಿಸಿ, LKGಯ ಟೀಚರ್ ಹೇಗೆ ಹಾಡುಂಟ ಹಾಗೆ ಕುಣಿಸ್ತಾ ಇದ್ರು. ಭಾಳ ಚಂದ ಕುಣಿಸ್ತಾ ಇದ್ರು. ಕೋಳಿ ಕೂಗಿ ತೇಳು ಕಂದ ಸೂರ್ಯ ಪೂರ್ವದಲ್ಲಿ ಬಂದ, ಕೋಳಿ ಕೂಗಿ ತೇಳು ಕಂದ ಸೂರ್ಯ ಪೂರ್ವದಲ್ಲಿ ಬಂದ, ಹೆಚ್ಚು ಮಲಗಲೇನು ಚಂದ ಬಾ ಕಂದ ಬಾ ಕಂದ ಬಾ. ಹಲ್ಲ ನುಜ್ಜಿ ತಿಂಡಿ ತಿಂದು ಪಾಠ ಓದಿ ಬಳಿಕ ಮಿಂದು, ಹಲ್ಲ ನುಜ್ಜಿ ತಿಂಡಿ ತಿಂದು ಪಾಠ ಓದಿ ಬಳಿಕ ಮಿಂದು, ಊಟ ಮಾಡಿ ಶಾಲೆಗೆಂದು ಬಾ ಕಂದ ಬಾ ಬಾ ಕಂದ ಬಾ. ರಾತ್ರಿ ದೇವಗಡ್ಡ ಬಿತ್ತು ಊಟ ಮಾಡಿ ನಿದ್ರಿಸಿತ್ತು, ರಾತ್ರಿ ದೇವಗಡ್ಡ ಬಿತ್ತು ಊಟ ಮಾಡಿ ನಿದ್ರಿಸಿತ್ತು, ನಾಳೆ ತಿರುಗಿ ಬೇಗ ನಿಂತು ಬಾ ಕಂದ ಬಾ ಬಾ ಕಂದ ಬಾ. ಎಂತ ಸಂಗೀತ ಇತ್ತು. ಮಕ್ಕಳು ನೋಡಬೇಕು. ಆಚೆ ಬದಿಯಲ್ಲಿ ಟೀಚರು ಡಪ್ಪಲು ಕುಣಿತಾ ಇದ್ರು. ಯಾಕಂದ್ರೆ ಪದ್ಯದಲ್ಲಿ ಬಂದ ಹಾಗೆ ಕುಣಿ ಅಂತ ಆಚೆ ಬದಿಯಲ್ಲಿ ಟೀಚರ್ ಹೇಳುದು. ಕೋಳಿ ಅಂದ್ರೆ ಹೀಗೆ ತೋರಿಸ್ಬೇಕು, ಸೂರ್ಯ ಅಂದ್ರೆ ಹೀಗೆ, ಮಲಗುದು ಅಂದ್ರೆ ಹೀಗೆ ಅಂತ ಅಷ್ಟೆಲ್ಲ ಕಲಿಸಿ ಟೀಚರು. ಅದಕ್ಕೆ ಹೇಳಿದ್ದು ಹಾಸ್ಟೆಲಲ್ಲಿ ಕಲಿಸಿದ್ದು ಮಾತ್ರ ಮನೆಯಲ್ಲಿ ಹೋದರೆ ಡಿಲೀಟ್ ಆಗ್ತದೆ ಅಂತ. ಮನೆಗೆ ಹೋಗಿ ಮಗು ಟಿವಿಯಲ್ಲಿ ನೋಡುವಾಗ ಅಲ್ಲಿ ಬರುವುದೇ ಬೇರೆ. ಹೃದಯವೇ ನಿನ್ನ ಹೆಸರಿಗೆ ಹರಿದೇ ನಂದಿನ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ, ಬೆಳ್ಳಿ 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 ಮೋಡ ಚಂದ. ಆ ಮಗು ಹೇಳ್ತದೆ ಅಮ್ಮನ ಹತ್ರ, ನಮ್ಮ ಶಾಲೆ ಟೀಚರನ್ನು ಸಸ್ಪೆಂಡ್ ಮಾಡಬೇಕು. ಅವ್ರು ಸುಳ್ಳು ಹೇಳ್ತಾರೆ. ಶಾಲೆಯಲ್ಲಿ ಹೇಳಿದ್ದಾರೆ, ಟೀಚರ್ ಹೇಳಿದ್ದಾರೆ ಹೃದಯ ಇರುವುದು ಇಲ್ಲಿ ಅಂತ, ಟಿವಿಯಲ್ಲಿ ಕುಣಿಯುವ ಹೃದಯ ಇಲ್ಲಿ ಉಂಟು. ಶಾಲೆಯಲ್ಲಿ ಹೇಳಿದ್ದಾರೆ ಹೃದಯ ಒಂದೇ, ಶ್ವಾಸಕೋಶ 2 ಅಂತ, ಟಿವಿಯಲ್ಲಿ ಕುಣಿಯುವವಳಿಗೆ 2 ಹೃದಯ ಉಂಟು. ಇದನ್ನೆಲ್ಲ ನಾವು ಮಾಡಿಕೊಂಡು ಮಕ್ಕಳಿಗೆ ಸಂಸ್ಕಾರ ಬರಬೇಕು, ಮಕ್ಕಳಿಗೆ ಸಂಸ್ಕಾರ ಬರಬೇಕು. ಅದಕ್ಕೆ ಒಳ್ಳೆ ಶಬ್ದ, ಒಳ್ಳೆ ಸ್ಪರ್ಶ ಕೊಡಿ ಹೇಳ್ತಾ ಇದ್ದಾರೆ.
ಹೀಗೆ ಹಿಡ್ಕೊಳ್ಬೇಕಂತೆ ಅಮ್ಮ ಮಗುವನ್ನು. ಕೂಗಬೇಡ ಮಗ, ಕೂಗಬೇಡ, ಕಾರ್ಯಕ್ರಮ ಮುಗಿದ ತಕ್ಷಣ ಹೋಗುವ ನಾವು, ಆಮೇಲೆ ಹೋದ ಮೇಲೆ ನಿನಗೆ ಮೊಬೈಲ್ ಎಲ್ಲ ರೀಚಾರ್ಜ್ ಮಾಡಿಸಿ ಕೊಡ್ತೇನೆ, ಮತ್ತು ಇಷ್ಟ ತನಕ ನೀನು ನಾನ್ ವೆಜ್ ತಿನ್ನದಿದ್ರೆ ನಾಳೆಯಿಂದ ಡೈಲಿ ರಜೆ ಮುಗಿಯುವ ತನಕ 3 ಹೊತ್ತು ಅದನ್ನೇ ಮಾಡಿ ಕೊಡ್ತೇನೆ ನಿನಗೆ, ತಲೆ ಬಿಸಿ ಮಾಡಬೇಡ, ಮೊಬೈಲ್ ನಿನಗೇ ಕೊಡ್ತೇನೆ, ಮತ್ತು ಪಬ್ಜಿಗೆ ಮಾಡಲಿಕ್ಕೆ ಕೊಡ್ತೇನೆ, ಹಾಸ್ಟೆಲಲ್ಲಿ ಇದ್ದದ್ದೆಲ್ಲ ಕಷ್ಟ ಬಂದದ್ದು ಸಾಕು, ರಜೆಯಲ್ಲಿ ಫುಲ್ ಎಂಜಾಯ್ ಮಾಡು ಮಗ ಅಂತ ಹೀಗೆ ಹಿಡ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ. ಬೇರೆ ರೀತಿಯಲ್ಲಿ ಹೇಳಬೇಕಂತ. ಇವತ್ತು ಡೈನಿಂಗ್ ಕಿಚನಿಂದ ಮಕ್ಕಳ ಸ್ಟಡಿ ರೂಮಿಗೆ ಫೋನು. ಮಗು ಬಡಿಸಿಟ್ಟಿದ್ದೇನೆ ಬಾ, ಊಟಕ್ಕೆ ಬರಲ್ವೇನೋ? ಆಗ ಮಗು ಕೇಳೋದು, ಏನು ಮಾಡಿದ್ಯಮ್ಮ? ಕಬಾಬ್ ಮಾಡಿದ್ಯಾ, ಮಂಚೂರಿ ಮಾಡಿದ್ಯಾ, ಸುಕ್ಕಂ ಮಾಡಿದ್ಯಾ, ಚಿಲ್ಲಿ ಮಾಡಿದ್ಯಾ? ಒಂದು ಮನೆಯಲ್ಲಿ ರೂಮಿಂದ ರೂಮಿಗೆ ಫೋನ್ ಹೋಗ್ತಾ ಉಂಟು ಅಂತ ಆದರೆ ನಮ್ಮ ಹ್ಯುಮ್ಯಾನಿಟಿ ಎಲ್ಲಿವರೆಗೆ ಹೋಗ್ತಾ ಇದೆ ಅಂತ ನಾವು ಆಲೋಚನೆ ಮಾಡಬೇಕು. ಒಂದು ದನ ಕೂಡ ಕರುವನ್ನು ತಕ್ಷಣ ಮರಿ ಹಾಕಿದ ತಕ್ಷಣ ಬಾಯಲ್ಲಿ ನೆಕ್ಲಿಕ್ಕೆ ಶುರು ಮಾಡ್ತದೆ. ನೆಕ್ಕಿದ ಹಾಗೆ ಕರು ನೇರ ನಿಲ್ತದೆ. 10 ದನಗಳ ಮಧ್ಯದಲ್ಲಿರುವಂಥ ಅಮ್ಮ ದನದ ಹತ್ರವೇ ಹೋಗ್ತದೆ. ಆದರೆ ಮನುಷ್ಯ ಕಲ್ತು ಮೇಲೆ ಹೋದ ಹಾಗೆ ಅಪ್ಪ ಅಮ್ಮನನ್ನು ಆಶ್ರಮಕ್ಕೆ ಹಾಕ್ತಾನೆ, ಅಜ್ಜಿಯನ್ನು ಹೋಗಿ ಮಾರ್ಗದ ಬದಿಯಲ್ಲಿ ಬಿಟ್ಟು ಬರ್ತಾ ಇದ್ದಾನೆ ಅಂತಾದರೆ ನಾವು ಎಂಥ ಬುದ್ಧಿಜೀವಿಗಳು, ಅದು ಎಜುಕೇಷನ್ ಅಲ್ಲ ಅಂತ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಅದು ಎಜುಕೇಷನ್ ಅಲ್ಲ. ದನ ಕೊಡಿ, ಕರು ನೋಡಿ ದನವನ್ನು ಏನು ಕರೀತದೆ? ಅಂಬಾ ಅಂತ ಕರೀತಾರೆ. ಆ ಕರುವನ್ನು 3 ತಿಂಗಳು ಇಂಗ್ಲೀಷ್ ಮೀಡಿಯಮಲ್ಲಿ ಕಟ್ಟಿ ಹಾಕಿ ನೋಡು, ಅದೊಮ್ಮೆ ಬಂದು ಕರೀಲಿ, ಮಮ್ಮಿ ಕರೆಯುವುದಿಲ್ಲ. ಹಾಗಾದರೆ ನೋಡ್ಕೊಳ್ಬೇಕಲ್ಲ. ಒಂದು ಮನೆಯಿಂದ ಪ್ರೈಮರಿಯಲ್ಲಿರುವಾಗ ಸಮಸ್ಯೆ ಇಲ್ಲ, ಎಲ್ಲ ಬಂಧುಗಳು ಕೇಳಬೇಕು. ಹೈಸ್ಕೂಲ್ ಕಾಲೇಜಿಗೆ ಬಂದ ಮೇಲೆ ಹಾಸ್ಟೆಲಲ್ಲಿ ಇದ್ರೆ ತೊಂದರೆ ಇಲ್ಲ, ಇಲ್ಲಾದರೆ ವಾಟ್ಸಪ್ ಗ್ರೂಪಲ್ಲಿ ಇಲ್ಲದ ಮಕ್ಕಳು ಯಾರಿದ್ದಾರೆ, ಫೇಸ್ಬುಕ್ಕಲ್ಲಿ ಇಲ್ಲದ ಮಕ್ಕಳು ಯಾರಿದ್ದಾರೆ? ಇವತ್ತು ವಾಟ್ಸಪ್ ಗ್ರೂಪಲ್ಲಿರೋದು ತಪ್ಪಲ್ಲ. ವಾಟ್ಸಪ್ ಗ್ರೂಪಿನ ಅಡ್ಮಿನ್ ಯಾರು? ಅದಕ್ಕೆ ನೋಟ್ಸೇ ಬರ್ತಾ ಇದೆಯಾ, ಬೇರೆ ಏನಾದರೂ ಬರ್ತಾ ಇದೆಯಾ? ಅಲ್ಲಿಯ ಫ್ರೆಂಡ್ ನನ್ನ ಮಗುವಿನ ಎಂಡಿಗೆ ಕಾರಣ ಆಗ್ಬೋದಾ? ಇದನ್ನು ಕೆಲವು ಮನೆಯಲ್ಲಿ ಯಾವುದೂ ನೋಡದೆ, ಕೆಲವು ಮನೆಯಲ್ಲಿ ಹೈಸ್ಕೂಲ್ ಕಾಲೇಜಿಗೆ ಬಂದ ತಕ್ಷಣ ಹೇಳಿದ್ದೆಂಥದ್ದು, ಲಾಕ್ ಹಾಕಿ ಓದು ಮಗ, ಲಾಕ್ ಹಾಕಿ ಓದು ಮಗ, ಲಾಕ್ ಹಾಕಿ ಓದು ಮಗ ಅಂತ ಹೆಬ್ಬ ಬರ್ತದ ಮನೆಗೆ. ಲಾಕ್ ಹಾಕಿ ಓದುವುದರ ಮೊದಲು 3 ವಿಷಯ ಗಟ್ಟಿ ಮಾಡಿ ನಿಮ್ಮ ಮಕ್ಕಳಿಗೆ. ಒಂದು, ನನಗೆ ಜನ್ಮ ಕೊಟ್ಟ ನನ್ನ ಅಪ್ಪ ಅಮ್ಮ, ಇನ್ನೊಂದು ನನ್ನ ಜನ್ಮದಾತೆ ಭಾರತ ಮಾತೆ, ಇನ್ನೊಂದು ನನಗೆ ಜನ್ಮ ಕೊಟ್ಟ ನನ್ನ ಧರ್ಮ. ಈ 3 ವಿಷಯಕ್ಕೂ ಕೊನೆ ಕ್ಷಣದವರೆಗೂ ನಾನು ದ್ರೋಹ ಮಾಡೋದಿಲ್ಲ ಅಂತ ತಲೆಯಲ್ಲಿ ಸರಿ ಹೋದಂಥ ಮಕ್ಕಳು ಲಾಕ್ ಹಾಕಿದ್ರು, ಚೆನ್ನಾಗಿ ಓದಿದ್ರು, ಒಳ್ಳೆ ಮಾರ್ಕ್ ತೆಗೆದ್ರು, ಅಪ್ಪ ಅಮ್ಮನನ್ನ ಮನೆಯಲ್ಲಿ ಕೂತ್ಕೊಂಡ್ರು, ಮದುವೆ ಮಾಡಿ ಕೊಡುವ ತನಕ ವೆಯ್ಟ್ ಮಾಡಿದ್ರು. ಈ ಬೇಜವಾಬ್ದಾರಿ ಮಕ್ಕಳಿದ್ದಾರಲ್ಲ, ಅಪ್ಪ ಅಮ್ಮನಿಂದ ದೊಡ್ಡ ದೊಡ್ಡ ಸೆಟ್ ತಗೊಂಡದ್ದು, ರೀಚಾರ್ಜ್ ಮಾಡಿಸಿದ್ದು, ಲಾಕ್ ಹಾಕಿದ್ದು, ಅಪ್ಪ ಅಮ್ಮನಲ್ಲಿ ಮಾತಾಡಲಿಕ್ಕೆ ಟೈಮ್ ಇಲ್ಲ, ಫೇಸ್ಬುಕ್ ಫ್ರೆಂಡ್ನೊಟ್ಟಿಗೆ ಚಾಟ್ ಮಾಡಿದ್ದು, ಅವ ಕೇಳಿದ ಅಶ್ಲೀಲ ಫೋಟೋವನ್ನು ಕಳಿಸಿದ್ದು, ಅವ ಹೇಳಿದ ನಿನ್ನ ಫೋಟೋ ಸಿಕ್ಕಿತು, ನಾಳೆ ಸಂಜೆ ಒಳಗೆ ಮನೆಯಲ್ಲಿದ್ದ ಚಿನ್ನ ಹಣವನ್ನು ತಗೊಂಡು ಅಪ್ಪ ಅಮ್ಮನನ್ನು ಬಿಟ್ಟು ಬಾ, ಇಲ್ಲಾಂದರೆ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತೇನೆ ಹೇಳುವಾಗ ಮಕ್ಕಳಿಗೆ ಏನು ಉಳೀತು? ಒಂದು ಹಗ್ಗ ತಗೊಳ್ಬೇಕು, ಇಲ್ಲ ವಿಷ ತಗೊಳ್ಬೇಕು, ಇಲ್ಲ ಬಾವಿಗೆ ಹಾರಬೇಕು, ಇಲ್ಲ ಓಡಬೇಕು. ನಮ್ಮ ಮನೆಯಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ಬೆಳೆಸಿದ ನಮ್ಮ ಮನೆಯ ಮಕ್ಕಳು ಯಾವುದೋ ಒಬ್ಬ ಪರಿಚಯ ಇಲ್ಲದ ಫೇಸ್ಬುಕ್ ಫ್ರೆಂಡಿಗಾಗಿ ಜೀವ ಕಳ್ಕೊಳ್ತಾ ಇದ್ದಾರೆ. ಮಕ್ಕಳಿಗಾಗಿ ಕೂಡಿಟ್ಟ ಹಣದಲ್ಲಿ ಮಕ್ಕಳ ಶವ ಸಂಸ್ಕಾರ ಮಾಡಿ, ಉತ್ತರ ಕ್ರಿಯೆ ಮಾಡಿ, ಯಾಕೀಗ ಮಾಡಿದಿ ಮಗ, ಯಾಕೀಗ ಮಾಡಿದಿ ಮಗ, ಟಿವಿಯಲ್ಲಿ ಬರೋದು ನೋಡಿ, ನಮಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ, ನಮಗೆ ಯಾಕೆ ಗೊತ್ತಿರಲಿಲ್ಲ? ನಮಗೆ ಮಕ್ಕಳ ಮೊಬೈಲ್ ನೋಡಲಿಕ್ಕೆ ಹೊತ್ತಿರಲಿಲ್ಲ, ಹಾಗಾಗಿ ನಮಗೆ ಗೊತ್ತಿರಲಿಲ್ಲ. ಹಚ್ಚಿದರೆ ಸಾಕೆ ದೇವರಿಗೆ ಸಾವಿರಾರು ದೀಪ, ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಎಂಬುದು ಪ್ರತಿಯೊಬ್ಬರ ಮಕ್ಕಳ ಮನಸ್ಸಿನಲ್ಲೂ ಗಟ್ಟಿಯಾಗಬೇಕು ಬಂಧುಗಳೇ. ಇವತ್ತು ಸರಿಯಾಗಿ ಮದುವೆಗೆ ಹೋಗುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಮೊನ್ನೆ ಬಂತಲ್ಲ ಟಿವಿಯಲ್ಲಿ, ತಾಳಿ ಕಟ್ಟುವಾಗ ತಡೆದ ವಧು, ತಾಳಿ ಕಟ್ಟಲಿಕ್ಕೆ ರೆಡಿ ಆಗುವಾಗ ಅವಳು ಹೇಳಿದ್ಲು, ಏನಿಲ್ಲ ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಅವಲ್ಲಿ ಬೈಕಲ್ಲಿದ್ದಾನಲ್ಲ ಅಂತ. ಮತ್ತೆ ಮೊನ್ನೆ ಇನ್ನೊಬ್ಬಳಂದಿತ್ತು, ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ವರ. ಮದುಮಗಳಿಗೆ ಮೈಸೂರು ಪಾಕ್ ಕೊಡ್ತಾ ಇದ್ದಾನೆ, ಅವಳು ಬಾಯಿ ಬಿಡ್ತಾ ಇಲ್ಲ. ಅವಳಿಗೆ ಶುಗರ್ ಉಂಟಾ, ಇವನಿಗೆ ಏನು ಗೊತ್ತು.
ಈಗೆಲ್ಲ ಮದುವೆ ಆಗೋದು ಫೇಸ್ಬುಕ್ಕಿಗೆ ಮತ್ತು ಬ್ಯಾಂಕಿನ ಪಾಸ್ಬುಕ್ಕಿಗೆಲ್ವ, ಮತ್ತೆ ಗೊತ್ತಾಗೋದಿಲ್ಲ. ಮತ್ತೆ ಅವಳು ಸಿಟ್ಟಲ್ಲಿ ಇವನ ಕಪಾಲಕ್ಕೊಂದು ಮಂಟಪದಲ್ಲೇ ಚಾಟಲ್ಲ. ಹುಡುಗ ಕೂಡ ಸಾಮಾನ್ಯ ಜನ ಅಲ್ಲ. ಹುಡುಗ ಕೂಡ ನನ್ನಾಗಿ ಒಬ್ಬ 6 ಪ್ಯಾಕ್ ಫಸ್ಟ್ ಕ್ಲಾಸ್ ಹುಡುಗ. ಸರಿ ಸರಿ, ಕರೆಕ್ಟ್ 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 ಅಂತಲೇ ಹೇಳಬೇಕು. ಕರೆಕ್ಟ್ ಎಲ್ಲ ಲಾಡಲ್ಲಿ ಹೊಡೆದುಕೊಳ್ತೇನೆ. ಹಾಂ, ಮದುಮಗಳನ್ನು ಬಗ್ಗಿಸಿದ, ನಡು ಬೆನ್ನಿಗೊಂದು ಟಿಪ್. ಅದಕ್ಕೆ ನಾನು ಎಲ್ಲ ಹೆಂಗಸರಲ್ಲಿ ಕೈ ಮುಗಿದು ಕೇಳೋದು, ಫಸ್ಟ್ಗೆ ಟೈಲರಲ್ಲಿ ಹೇಳಿಬಿಡಬೇಕು, ನಡು ಬೆನ್ನಲ್ಲಿ ಹೆಚ್ಚು ಜಾಗೆ ಬಿಡಬೇಡಿ. ಕೆಲವರ ನಡುಬೆನ್ನಲ್ಲಿ ಜಾಗೆ ಬಿಟ್ಟದ್ದು ನೋಡಿದರೆ ಕೊಕ್ಕೋ ಕೋರ್ಟ್ ಹಾಕ್ಬೋದು. ಜಾಗ ಬಿಟ್ಟರೂ ಸಮಸ್ಯೆ. 16ನೇ ಇಸ್ವಿ ನೆನಪು ಮಾಡಿ, ಇಲ್ಲಿ ಜಾಗ ಬಿಟ್ಟದ್ದು ನಾವು. 19ರಲ್ಲಿ ವ್ಯಾಕ್ಸಿನ್ ಬಂದದ್ದು ಎಲ್ಲಿಗೆ? ಇಲ್ಲಿಗೆ. ಈಗ ಇಲ್ಲಿ ಜಾಗ ಬಿಡ್ತಾ ಇದ್ದಾರೆ ಕೆಲವರು. ಇನ್ನು ನೆಕ್ಸ್ಟ್ ಒಂದು ಸೈಡ್ ಹೋಗ್ತದ ಅಂತ ನನಗೆ ಹೆದರಿಕೆ ಆಗಿ ಮುರಿದು ಬಿದ್ದ ಮದುವೆ. ಅದಕ್ಕೆ ಒಳ್ಳೆ ಕಲೆ ಕಲಿಸ್ಬೇಕು ಹೇಳುದು. ಇವತ್ತಿಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ನಿಮ್ಮ ಪ್ರಶಾಂತಿ ವಿದ್ಯಾ ಕೇಂದ್ರದಲ್ಲಿ ನೋಡಿದ್ರಿ, ಮನಸ್ಸು ಅರಳಿಸುವ ಕಾರ್ಯಕ್ರಮ. ಈಗ ಕೆಲವು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವಾಗ ಎಂಥ ಕಲೆ ಅಂತ ಅರ್ಥ ಆಗುದಿಲ್ಲ. ಮುಂದಿನ ನೃತ್ಯ ಮಾಡುವ ಮಕ್ಕಳು ಅಂತ ಹೇಳುವಾಗ ಅವರ ಪೇರೆಂಟ್ಸ್ ಓಡಿಕೊಂಡು ಬಂದರು ವಿಡಿಯೋ ಮಾಡಲಿಕ್ಕೆ, ಮಗ ಎಲ್ಲಿದ್ದಾನೆ, ಮಗಳೆಲ್ಲಿದ್ದಾಳೆ ಅಂತ. ಇವತ್ತಿನ ಕೆಲವು ಡ್ಯಾನ್ಸ್ಗಳಲ್ಲಿ ಮಗ ಮತ್ತು ಮಗಳು ಎಲ್ಲಿದ್ದಾನೆ ಗೊತ್ತಾಗಲಿಕ್ಕೆ ಡ್ಯಾನ್ಸ್ ಪ್ರಾರಂಭವಾಗಿ 10 ನಿಮಿಷ ಆಗಬೇಕು. ಅಲ್ಲಿ ತನಕ ಇದೆ. ಲಕ್ಷಗಟ್ಟಲೆ ಖರ್ಚು ಮಾಡಿ ಜನ ಸೇರಿಸುವುದು ಇದು ನೋಡ್ಲಿಕ್ಕ? ದೇವರೇ ಅದನ್ನು ಹಿಂದೆ ಇಟ್ಟಿದ್ದಾನೆ. ಲೈಟಿಂಗ್ಸ್ ಹಾಕಿ ಮುಂದೆ ತರುವುದ? ಅಲ್ಲ, ಮಗುವನ್ನು ವರ್ಷಕ್ಕೊಮ್ಮೆ ವೇದಿಕೆಗೆ ಕಳಿಸುವುದು ನಾವು. ಹೋಗಮ್ಮ ಬ್ಯಾಕ್ ತೋರಿಸಿ ಬಾ ಅಂತ ಹೇಳಲಿಕ್ಕೆ. 16 ವರ್ಷದ ತನಕ ಒಂದು ಮಗುವನ್ನು ವೇದಿಕೆಗೆ ಕಳಿಸುವಾಗ ತಂದೆ ತಾಯಿ ಸ್ಟ್ರಿಕ್ಟ್ ಆಗಿರಬೇಕು. ನಿನಗೆ ವೇದಿಕೆ ಸಿಕ್ಕಿದ್ದು ಸಂಸ್ಕೃತಿಯ ನಿದರ್ಶನಕ್ಕಲ್ಲದೆ ನಿನ್ನ ಶರೀರದ ಪ್ರದರ್ಶನಕ್ಕೆ ಅಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಯಾವಾಗ ಕಳಿಸ್ತೇವಾ ಆಗ ಮಕ್ಕಳಿಗೆ ಕಲೆಯ ಬಗ್ಗೆ ಗೌರವ ಬರ್ತದೆ. ನಮ್ಮ ಮನೆಯ ಮಗು ವೇದಿಕೆಯಲ್ಲಿ ಕುಣಿಯುವುದು ತಂದೆ ತಾಯಿಯ ಮರ್ಯಾದೆಯ ಪ್ರಶ್ನೆ ಕೂಡ ಆಗಿರ್ತದೆ. ಇದು ಕೆಲವರಿಗೆ ಗೊತ್ತಿಲ್ಲ. ಅದರಿಂದ ಅಪ್ಪ ಅಮ್ಮನಿಗೆ ಬೆಲೆ ಕಟ್ತಾರೆ ಅಂತ ಗೊತ್ತಿಲ್ಲ. ಬರೇ ವಿಸಿಲ್ ಮತ್ತು ಕ್ಲಾಪ್ ಬಿದ್ದರೆ ಸಾಕು ಅಂತ ಮಾತ್ರ ಕಂಡ್ರೆ ಆಗ್ಬೋದು. ಇದು ನನ್ನ ಗೌರವದ ಪ್ರಶ್ನೆ, ನನ್ನ ಮಗು ಕುಣಿಯುವುದು ಅಂತ ಕಂಡ್ರೆ ಆಗ್ತದೆ. ಅದಕ್ಕೆ ಒಳ್ಳೆ ಕಲೆ ಕಲಿಸಬೇಕು. ದೂರ ದೂರದ ಊರಿನವರು ಈ ಕರ್ನಾಟಕ ನಮ್ಮ ದೇವರ ನಾಡು ಕೇರಳಕ್ಕೆ ಬಂದಿದ್ದೀರಿ, ನಮ್ಮ ಕಲೆಯನ್ನು ಒಂದು ಸ್ವಲ್ಪ ಕೇಳಬೇಕಲ್ಲ ನೀವು. ಅದಕ್ಕಾಗಿ ಒಳ್ಳೆ ಕಲೆ ಕಲಿಬೇಕು, ಒಳ್ಳೆ ಕಲೆ ಕಲಿಸಬೇಕು. ನಾಡ್ದು ಬಂತಲ್ಲ ನವರಾತ್ರಿ. ನವರಾತ್ರಿಯಲ್ಲಿ ನೋಡಿ ಜಗನ್ಮಾತೆ ಎಲ್ಲಿರುವುದು? ಕದಂಬವನದಲ್ಲಿ ಕೂತ್ಕೊಂಡಿರುವುದು. ದೇವಿ ಮಹಾತ್ಮೆ ನೋಡಿದವರಿಗೆ ಗೊತ್ತಾಗ್ತದೆ. ಬೆಳಿಗ್ಗೆ ತನಕ ಅಲ್ಲಿ ಬರುವುದು ರಾಕ್ಷಸರೇ. ನನ್ನನ್ನು ಒಲಿಬೇಕು, ನನ್ನನ್ನು ಒಲಿಬೇಕು, ನನ್ನನ್ನು ಒಲಿಬೇಕು ಅಂತ. ಯಾರಿಗೂ ಒಲಿಯದೆ ಎಲ್ಲ ರಾಕ್ಷಸರನ್ನು ಬಲಿಗೊಟ್ಟು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ನಾವು ಪೂಜಿಸ್ತೇವೆ. ಶೈಲಪುತ್ರಿಯಿಂದ ಸಿದ್ಧಿದಾತ್ರಿಯವರೆಗೆ ನವರಾತ್ರಿಯಲ್ಲಿ ಆರಾಧನೆ ಮಾಡ್ತೇವೆ. ಅದೇ ರಾಕ್ಷಸರು, ಮೊದಲಿನ ರಾಕ್ಷಸರು ಕತ್ತಿಯೆಲ್ಲ ಹಿಡ್ಕೊಂಡು ದೊಂದಿ ಹಿಡ್ಕೊಂಡು ಬರ್ತಾ ಇದ್ರು. ಈಗದ ರಾಕ್ಷಸರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮನೆಯ ಮಕ್ಕಳೆಲ್ಲ ಮೊಬೈಲಲ್ಲಿ ಬಂದು ಕೂತಿದ್ದಾರೆ, ಗೊತ್ತಾಗದಾಗೆ. ಅಷ್ಟೊತ್ತಿಗೆ ನಮ್ಮಲ್ಲಿ ದುರ್ಗಾಶಕ್ತಿ ಜಾಗೃತಿ ಆದರೆ ಮಾತ್ರ ದುರ್ಗಾಷ್ಟಮಿ. ಇದೇನಿಲ್ಲ, ದೇವಿ ಮಹಾತ್ಮೆ ನೋಡುವುದು, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯುವುದು, ಮನೆಗೆ ಬರುವುದು, ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕೋದು, ಯಾರೋ ಲೈಕ್ ಮಾಡಿದ ಹೇಳುದು, ಅವನಿಗೆ ಒಲಿಯುವುದು, ಮನೆ ಬಿಟ್ಟು ಓಡುವುದು, ಫ್ರಿಜ್ಜಲ್ಲಿ 55 ಪೀಸ್ ಹಾಕಿ ಕೂತ್ಕೊಳ್ಳೋದು. ಏನು ಪ್ರಯೋಜನ ಆಯಿತು? ಹಾಗಾದರೆ ನಮ್ಮಲ್ಲಿ ದುರ್ಗಾಶಕ್ತಿ ಜಾಗೃತಿ ನಡೆದು ನವರಾತ್ರಿಗೆ ಆಗಬೇಕು ಅಂತ ಆದರೆ ಆ ಜಗನ್ಮಾತೆ ಯಾರು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಒಳ್ಳೆ ಕಲೆ ಕಲಿಸಿ, ಕಲೆ ಮನಸ್ಸನ್ನು ಅರಳಿಸಬೇಕು. ಕಲೆಯೂ ಮತ್ತು ಕೆರಳಿಸಲಿಕ್ಕೆ ಪ್ರಾರಂಭ ಆದರೆ ಕಷ್ಟ. ಅದಕ್ಕೆ ಹೇಳಿದ್ದು ನೋಡಿ, ಹಾಸ್ಟೆಲಿಗೆ ಸೇರಿಸಿದ್ರಿಂದ ದೊಡ್ಡ ಲಾಭ ಯಾವುದಾಗುವುದು ಅಂತ ಹೇಳಿದರೆ ಭಜನೆ. ಪಾಯಾರು ಪ್ರಶಾಂತಿ ವಿದ್ಯಾ ಕೇಂದ್ರಕ್ಕೆ ಫಸ್ಟಿಗೆ ಬರುವವರು ಏನಾಕಿ ಬರ್ತೀರಿ? ಲೊಕೇಶನ್ ಹಾಕಿ ಬರ್ತೀರಿ. ಲೊಕೇಶನ್ ಇಲ್ಲಿಗೆ ಕರ್ಕೊಂಡು ಬರ್ತದೆ ನಮ್ಮನ್ನು. ಮನೆಯಿಂದ ದೇವರಿಗೆ ಲೊಕೇಶನ್ ಹೋಗುವಂಥದ್ದು ಈಗ ಸ್ಟಾಪ್ ಆಗಿದೆ.
ಮನೆಯಿಂದ ದೇವರಿಗೆ ಲೊಕೇಶನ್ ಹೋಗುವಂಥ ಏಕೈಕ ವ್ಯವಸ್ಥೆಗೆ ಭಜನೆ ಅಂತ ಹೇಳುವ ಹೆಸರು ಬಂಧುಗಳೇ. ಭಜನೆ. ಯಾವ ಮನೆಯಲ್ಲಿ ಭಜನೆ ಆಗ್ತದೆ ಆ ಮನೆ ವಿಭಜನೆ ಆಗುವುದಿಲ್ಲ. ಅದಕ್ಕೆ ಇಲ್ಲಿದ್ದ ಭಜನೆಯನ್ನು ರಜೆಯಲ್ಲಿ ಮನೆಯಲ್ಲಿ ನಿಲ್ಲಿಸಬೇಡಿ. ಈ ಭಜನೆ ಕಂಟಿನ್ಯೂ ಆಗಲಿ. ಎರಡನ್ನು ಸೇರಿಸುವ ತಾಳ ಬಿಟ್ಟು, ಯಾಕೆ ಮನೆಯಲ್ಲಿ ಮಕ್ಕಳು ತಾಳಬೇಕು, ಅಪ್ಪ ತಾಳಬೇಕು, ಅಮ್ಮ ತಾಳಬೇಕಾದ್ರೆ ಮನೆಯಲ್ಲೊಂದು ತಾಳ ಬೇಕು. ಎರಡನ್ನು ಸೇರಿಸುವ ತಾಳ ಬಿಟ್ಟು ನಾಲ್ಕನ್ನು ಕೊಲ್ಲುವ ಪಬ್ಜಿಗೆ ಮಾಡಲಿಕ್ಕೆ ಕೊಟ್ಟ ಮೇಲೆ ಮಕ್ಕಳಿಗೆ ಸಾಯುವುದು ಮತ್ತು ಕೊಲ್ಲುವುದು ಗೊತ್ತಾದ. ಅದಕ್ಕೆ ಒಳ್ಳೆ ಭಜನೆ ಹೇಳಬೇಕು ಮಕ್ಕಳಿಗೆ. ಭಜನೆ ಹೇಳಿದರೆ ಪಂಡರಾಪುರದ ವಿಠ್ಠಲ ಬರ್ತಾನೆ, ಈ ವಿಠ್ಠಲ ಈಗ ಹೋಗ್ತಾನೆ. ಅದಕ್ಕೆ ಚಿಕ್ಕ ಕೃಷ್ಣನಿಗೆ ಬಾಲಕೃಷ್ಣ ಅಂತ ಹೆಸರು, ಮಧ್ಯಪ್ರಾಯದ ಕೃಷ್ಣನಿಗೆ ವಿಠ್ಠಲ ಅಂತ ಹೆಸರು, ಮದುವೆ ಆದ ನಂತರದ ಕೃಷ್ಣನಿಗೆ ಶ್ರೀನಿವಾಸ ಅಂತ ಹೆಸರು. ಈಗ ಶ್ರೀನಿವಾಸ ಅಂತ ಹೇಳಿದ ತಕ್ಷಣ ಲಡ್ಡು ನೆನಪಾಗ್ತದೆ. ಲಡ್ಡು ನೆನಪಾದ ತಕ್ಷಣ ಕೊಬ್ಬು ನೆನಪಾಗ್ತದೆ. ತಿರುಪತಿ ತಿಮ್ಮಪ್ಪನಿಗೂ ಬಿಡಲಿಲ್ಲ ಭ್ರಷ್ಟಾಚಾರ, ಅಲ್ಲಿವರೆಗೆ ಪರಿಸ್ಥಿತಿ. ಅದನ್ನೆಲ್ಲ ಅವನೇ ಸರಿ ಮಾಡಬೇಕಲ್ಲದೆ. ಎಂಥ ಶ್ರೀಮಂತ ಅವ. ನಮ್ಮ ಶ್ರೀಮಂತಿಗೆ ಇವತ್ತು ಬರ್ಬೋದು, ನಾಳೆ ಹೋಗು. ಮಕ್ಕಳು ಭಜನೆ ಕಲ್ತ್ರೆ ಉಚ್ಚಾರ ಎಷ್ಟು ಸ್ಪಷ್ಟ ಆಗ್ತದೆ, ಹೇಗೆ ದೇವರಿಗೆ ಲೊಕೇಶನ್ ಹೋಗ್ತದೆ ನೋಡಿ. ಇವತ್ತು ನಮ್ಮಲ್ಲಿ ರಜತ ಸಂಭ್ರಮ ಆಗ್ತಾ ಇದೆ. ಆ ಸಾಯಿ ಸ್ವರೂಪಿ ಬೇರೆ ಅಲ್ಲ, ಆ ಶ್ರೀನಿವಾಸ ಬೇರೆ ಅಲ್ಲ ಬಂಧುಗಳೇ. ಈ ರಜತ ಸಂಭ್ರಮಕ್ಕೆ ಆ ಸಾಯಿ ಶ್ರೀನಿವಾಸನನ್ನು ಕರೆಯುವಂಥ ಒಂದು ಪ್ರಯತ್ನವನ್ನು ಮಾಡು. ನೀವೆಲ್ಲರೂ ಚಪ್ಪಾಳೆ ತಾಳ ಹಾಕಬೇಕು ಈ ಭಜನೆಗೆ. ಹಾಗಾಗಿ ಮನೆಯಲ್ಲಿ ಭಜನೆ ಮಾಡಿಸಿ. ಭಾಳ ಖುಷಿ ಆಯಿತು ಬಂಧುಗಳೇ. ನೀವೆಲ್ಲ ಮನೆಗೆ ಹೋಗುವ ಕಾತರದಲ್ಲಿ ಇದ್ದೀರಿ. ಮಕ್ಕಳಿಗೂ ಅದು ಹಾಗೆ. ಯಾವುದಾದ್ರೂ ನಾವು ಭಾರವನ್ನು ಹೊತ್ತುಕೊಂಡೋಗಿ ಮನೆ ಹತ್ರ ತಲುಪುವಾಗ ಜಾಸ್ತಿ ಭಾರ ಆಗೋದು ಅದು. ಹಾಗೆ ಸಂಜೆ ಆಗುವಾಗ ಬೇಗ ಬೇಗ ಹೋಗುವ ಅಂತ ಕಾಣೋದು, ಒಮ್ಮೆ ಮನೆಗೆ ಮುಟ್ಟುವ ಅಂತ. ಹಾಗಾಗಿ ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕು. ಬಿಟ್ಟು ಹೋಗೋದ್ರ ಮೊದಲು ಏನಾದರೂ ಕೊಟ್ಟು ಹೋಗಬೇಕು. ಕೆಟ್ಟು ಹೋಗಬಾರ್ದು, ಕೆಡಿಸಿಯೂ ಹೋಗಬಾರ್ದು. ಅದಕ್ಕೆ ನಿಮ್ಮನ್ನೆಲ್ಲ ಇವತ್ತು ರಜತ ಸಂಭ್ರಮದಲ್ಲಿ ಪ್ರಶಾಂತಿ ವಿದ್ಯಾ ಕೇಂದ್ರದವರು ಒಟ್ಟು ಮಾಡಿದ್ದಾರೆ ಎಂಬುದು ಇವತ್ತಿನ ಕಾರ್ಯಕ್ರಮದ ಗುಟ್ಟು.